ನಾವು ಹೇಳೋದಕ್ಕಿಂತಲೂ ಕೂಡ ಬಿಜೆಪಿ ಮತ್ತು ಜನತಾ ದಳದವರಿಗೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ತಲಪಾಡಿಯಲ್ಲಿ ನಿಮಗೆ ಬೋಣಿ ಆಗುವುದಿಲ್ಲ ಮತ್ತು ಕ್ಷೇತ್ರದಲ್ಲಿ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ಸ್ಪಷ್ಟವಾದ ತೀರ್ಮಾನ ಕೊಡುವಂತ ವಿಚಾರ. ಬಹುಶಃ ಇವತ್ತು 5 ವರ್ಷಗಳಿಂದ ನಿಮ್ಮ ಕಾಲಪಡಕ್ಕೆ ಬಂದು ನಮ್ಮ ಕಾರ್ಯಕರ್ತರು, ಪಂಚಾಯತ್ ಸದಸ್ಯರು, ಹಿತೈಷಿ ವರ್ಗದವರು ನಮ್ಮ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡು ನಮ್ಮ ಪಕ್ಷಕ್ಕೆ ಮತವನ್ನು ಕೇಳಿದ ಸಂದರ್ಭದಲ್ಲಿ ತಾವೆಲ್ಲರೂ ಅತ್ಯಧಿಕವಾದ ಬಹುಮತವನ್ನು ಕೊಟ್ಟು ನನ್ನನ್ನು ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಚಿವ ಸಂಪುಟದ ಸದಸ್ಯ ಕೂದ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ 2 ದೊಡ್ಡ ಖಾತೆ ನಿಭಾಯಿಸಿಕೊಂಡು ಬಹುಶಃ ಅತ್ಯಂತ ಬದ್ಧತೆ, ಪ್ರಾಮಾಣಿಕತೆ ಮತ್ತು ನಿಖರತೆಯಿಂದ ಕಾರ್ಯಕ್ರಮ ನಡೆಸಿಕೊಂಡು ನನಗಾಗಲಿ, ನನ್ನ ಮತದಾರರಿಗಾಗಲಿ, ನನ್ನ ರಾಜ್ಯಕ್ಕಾಗಲಿ, ನನ್ನ ಸರ್ಕಾರಕ್ಕಾಗಲಿ ಯಾವುದೇ ಒಂದು ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಡೆದುಕೊಂಡು ಬಂದು ಇವತ್ತು ನಮ್ಮ ರಾಜ್ಯ ಪ್ರಶಸ್ತಿ ಅಲ್ಲ, ನಮ್ಮ ಇಲಾಖೆಗೆ ರಾಷ್ಟ್ರ ಪ್ರಶಸ್ತಿ ಬರುವಂತ ಅವಕಾಶ ಕೂಡ ಆಗಿದೆ. ನಾನು ಹೇಳಿ ಅವಕಾಶ ನಾನು ಇವತ್ತು ಮಾಡ್ತೇನೆ. ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲವೂ ಕೂಡ ಜನಪರವಾಗಿ ಕೊಟ್ಟಂತ ಕಾರ್ಯಕ್ರಮ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸ್ತೇನೆ. ಒಂದೇ ಮಾತಲ್ಲಿ ನಾನು ಇವತ್ತು ಹೇಳುವುದಾದ್ರೆ, ಕರ್ನಾಟಕ ರಾಜ್ಯದ ಆರ್ಥಿಕ ಸಂಪತ್ತಿನಲ್ಲಿ, ಈ ರಾಜ್ಯದ ಸಂಪತ್ತಿನಲ್ಲಿ ಅದು ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಸಣ್ಣ ಸಣ್ಣ ಸಮುದಾಯದವರು ಕೂಡ ಈ ರಾಜ್ಯದ ಸಂಪತ್ತಿನಲ್ಲಿ ಹಕ್ಕು ಇದೆ ಅಂತ ತೋರಿಸಿಕೊಟ್ಟಂತ ಸರ್ಕಾರ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂತ. ಇವತ್ತೆಲ್ಲಾ ಜಾತಿ, ಎಲ್ಲ ಮತ್ತೆಲ್ಲ ವರ್ಗ, ಅತ್ಯಂತ ಸಣ್ಣ ಸಮುದಾಯ ಮತ್ತು ಅತ್ಯಂತ ನಿರ್ಗತಿಗೆ ಮತ್ತು ಕಡು ಬಡವರು ಕೂಡ ಸರ್ಕಾರದ ಪಾಲನ್ನು ಪಡಿಬೇಕು, ಅವರನ್ನು ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಬದುಕನ್ನು ಅವಕಾಶ ಮಾಡಿ ಕೊಡಬೇಕೆಂಬ ಉದ್ದೇಶದಿಂದ ಎಲ್ಲಾ ಕಾರ್ಯಕ್ರಮ, ಎಷ್ಟೇ ಕೋಟಿ ಖರ್ಚಾದರೂ ಚಿಂತೆ ಇಲ್ಲ, ಎಲ್ಲಾ ಕಾರ್ಯಕ್ರಮ ಕೂಡ ಜನಪರವಾಗಿ ಬಂದಂತ ಕಾರ್ಯಕ್ರಮ ನಾನು ಹೇಳಿಕ್ಕೆ ಇಚ್ಛಿಸುವಂತದ್ದು. ಇವತ್ತು ಅನ್ನಭಾಗ್ಯ ಯೋಜನೆ ಇದೊಂದು ಕ್ರಾಂತಿಕಾರಿ ಯೋಜನೆ. ಹೇಗೆ ಅಂತ ಹೇಳಿದ್ರೆ, ನಾನು ಮೊನ್ನೆ ತಾನೇ ಉಳ್ಳಾಳದಲ್ಲಿ ಹೇಳಿದೆ, ಈ ಹಿಂದೆ ನಾನು KC ರೋಡ್ ನಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಯುವಕ ಮಿತ್ರ ಹಮ್ಮಿಕೊಂಡಾಗ ನಾನು ಬಂದು ಭಾಗವಹಿಸಿದ್ದೇನೆ. ಏನಾದ್ರು 20 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿ ತಾವೇನಾದ್ರೂ ಘೋಷಣೆ ಮಾಡಿ ಒಂದು ಕಾರ್ಯಕ್ರಮ ಇಟ್ರೆ ನಮ್ಮ ತಾಯಂದಿರು, ಸೋದರರು ನಡು ರಸ್ತೆಯಲ್ಲಿ ಬಂದು 20 kg ಅಕ್ಕಿಗಾಗಿ ಕಾಯ್ತಾ ಇರುವಂತ ಪರಿಸ್ಥಿತಿ ಇತ್ತು. ಇವತ್ತು ಬಹುಶಃ ನಮ್ಮ ಮಂಗಳೂರು ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು KC ರೋಡ್ ನಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ತಾಯಂದಿರು, ಸೋದರರು 20 kg ಅಕ್ಕಿಗಾಗಿ ನಡು ರಸ್ತೆಯಲ್ಲಿ ನಿಂತು ಕಾಯುವಂತ ಪರಿಸ್ಥಿತಿಯನ್ನು ನಿರ್ಮೂಲನೆ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಅನ್ನಭಾಗ್ಯ ಅಂತ ನಾನು ಹೇಳಿಕೆ ಅವಕಾಶ ಮಾಡುವಂತ ಇದು ಕ್ರಾಂತಿಕಾರಿ ಬದಲಾವಣೆ. ಇವತ್ತು ಕಾರ್ಯಕ್ರಮ, ಇವತ್ತು ಬಹುಶಃ ನಮ್ಮ ಸರ್ಕಾರದ ಉದ್ದೇಶ ಜನಸಾಮಾನ್ಯರು ಬೇರೆ ಅಲ್ಲ, ನಾವು ಸರ್ಕಾರ ಬೇರೆ ಅಲ್ಲ. ನಮ್ಮ ಮಕ್ಕಳಿಗೆ ಸಿಕ್ಕುವಂತ ಸವಲತ್ತುಗಳು ಜನಸಾಮಾನ್ಯ ಮಕ್ಕಳಿಗೆ ಸಿಕ್ಕುವಂತ ಅವಕಾಶ ಆಗ್ಬೇಕು. ಆ ತಂದೆ ತಾಯಂದಿರ ತೆಗೆದುಕೊಡ್ಲಿಕ್ಕೆ ಅವಕಾಶ ಇದ್ದಿದ್ರೆ ಸರ್ಕಾರ ಇವತ್ತು ದುಡ್ಡು ಕೊಟ್ಟು ಅದನ್ನು ಖರೀದಿಸಿ ಅವರಿಗೆ ಕೊಡುವಂತ ವ್ಯವಸ್ಥೆ ಇವತ್ತು ಮಾಡ್ತೇವೆ. ಅದಕ್ಕಾಗಿ ನಾವು ಇವತ್ತು ಶಿರಭಾಗ್ಯ ಇವತ್ತು ತಂದು ಟೀಚರ್ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಎನಿಸಿಕೊಂಡು ಸರ್ಕಾರಿ ಶಾಲೆ ಟೀಚರ್ ಮುಖಾಂತರ ನಿಮ್ಮ ಮಕ್ಕಳಿಗೆ ಹಾಲು ಕೊಡುದು, ಅಂಗನವಾಡಿ ಟೀಚರ್ ಮೊಟ್ಟೆ ಕೊಡುವ ವ್ಯವಸ್ಥೆ ಇದ್ರೆ ನಿಮ್ಮ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ ಎನಿಸಿಕೊಂಡು ಕೊಡುವಂತ ಕಾರ್ಯಕ್ರಮ ನಾನು ಹೇಳಿಕ್ಕೆ ಅವಕಾಶ ಮಾಡ್ತೇವೆ. ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲಾ ವರ್ಗದವರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು BR ಅಂಬೇಡ್ಕರ್ ಸಂವಿಧಾನ, ಮಹಾತ್ಮ ಗಾಂಧೀಜಿಯವರ ಕನಸಿನ ಆಧಾರವಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರುವ ವಿಚಾರ. ನಾನು ಕೂಡ ಒಬ್ಬ ಕ್ಷೇತ್ರ ಶಾಸಕನಾಗಿದ್ದು ನನ್ನ ಎಲ್ಲ ಅಭಿವೃದ್ಧಿ ನನ್ನ ಕೆಲಸ ಇವತ್ತು ಜೊತೆಯಲ್ಲಿ ಬಹುಶಃ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಎಷ್ಟೇ ಕಷ್ಟ ಆದ್ರೂ ಕೂಡ ನಿರ್ವಹಿಸಿಕೊಂಡು ಬಂದು ಸಮಾನತೆಯ, ಸೌಹಾರ್ದತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾನು ಇವತ್ತು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೇನೆ. ಬಹುಶಃ 5 ವರ್ಷದಲ್ಲಿ ನನ್ನ ಮನೆಗೆ ಬಂದವರು ಬಹಳಷ್ಟು ಇರಬಹುದು. ನಾನು ಇಷ್ಟರವರೆಗೆ ಯಾರ ಹತ್ರ ಕೂಡ ನಿನ್ನ ಹೆಸರೇನು, ನಿನ್ನ ಪಕ್ಷ ಯಾವುದು, ನಿನ್ನ ಜಾತಿ ಯಾವುದು, ನೀನು ಓಟ್ ಹಾಕಿದ್ಯಾ, ಓಟ್ ಹಾಕ್ಲಿ ನಾನು ಯಾರಿಗೂ ಕೂಡ ಕೇಳಲಿಕ್ಕೆ ಹೋಗ್ಲಿಲ್ಲ. ನಾವು ಕೇಳಿದ ಯಾವ್ದು ಅಂತ ಹೇಳಿದ್ರೆ ನಿಮ್ಮ ದುಃಖ ಏನು, ನಿಮ್ಮ ಕೆಲಸ ಏನು ಅಂತ ಹೇಳಿಕೊಂಡು ಅದು ಆಗ್ತದೆ ಇಲ್ಲ ಅಂತ ಹೇಳುವಂತ ವಿಚಾರ ನಾವು ರಾಜಕೀಯ ಧರ್ಮ ನಾವು ಮೈಗೂಡಿಸಿಕೊಂಡು ಬರುವಂತ ವಿಚಾರ ಹಮ್ಮಿಕೊಂಡು ಬಂದಿದ್ದೇವೆ. ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇವತ್ತು ಬಹಳಷ್ಟು ಕೆಲಸ ಆಗಿದೆ, ಇನ್ನು ಕೂಡ ಇವತ್ತು ಬಹಳಷ್ಟು ಕೆಲಸ ಆಗುವ ಸಂದರ್ಭ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಜೊತೆಯಾಗಿ ಅತ್ಯಂತ ಉತ್ತಮವಾದ ಕೆಲಸ ಮಾಡುವಂತ ಅವಕಾಶ ನಾವು ಇವತ್ತು ಮಾಡ್ತೇನೆ. ನನ್ನ ದೊಡ್ಡ ಮುಂದಿನ ಕನಸು ಯಾವುದಂತ ಹೇಳಿದ್ರೆ ಉಳ್ಳಾಲ ಕ್ಷೇತ್ರದ ಸಂಪೂರ್ಣವಾಗಿ 24 ಗಂಟೆ ಕುಡಿಯುವ ನೀರಿನ ಶಾಶ್ವತ ಯೋಜನೆ. ಅದು ನನ್ನ ಇವತ್ತು 5 ವರ್ಷದ ಯೋಜನೆ. ಶಕ್ತಿ ಮೀರಿ 5 ವರ್ಷದಲ್ಲಿ ಅದನ್ನು ಅನುಷ್ಠಾನ ಮಾಡಿ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಏನಾದ್ರೂ ನಾನು 30 ವರ್ಷ ಯಾವುದೇ ನೀರಿನ ಕೊರತೆ ಇಲ್ಲದಂತ ಪರಿಸ್ಥಿತಿಯನ್ನು ನಾನು ನನ್ನ ಮಂಗಳೂರು ಕ್ಷೇತ್ರದಲ್ಲಿ ಮಾಡಿದ್ರೆ, ಮಂಗಳೂರು ನಗರದ ನಂತರ ಅತ್ಯಂತ ಅಭಿವೃದ್ಧಿ ಆಗುವಂತ ನಗರ ಇದ್ರೆ ಅದು ಉಳ್ಳಾಲ ಮತ್ತು ಮಂಗಳೂರು ನಗರ, ಮಂಗಳೂರು ಕ್ಷೇತ್ರ ಅಂತ ನಾನು ಹೇಳಿ ಅವಕಾಶ ನಾನು ಇವತ್ತು ಮಾಡುವಂತ. ಬಹುಶಃ ಇವತ್ತು KC ನಗರ ತಾವೆಲ್ಲರಿಗೂ ಹಮ್ಮಿಕೊಂಡು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಚುನಾವಣೆಯ
ಅದು ಯುಟಿ ಖಾದರ್ ಚುನಾವಣೆ ಅಲ್ಲ. ಈ ಚುನಾವಣೆ ಕರ್ನಾಟಕ ಸರ್ಕಾರದ ಮಾತ್ರ ಚುನಾವಣೆ ಅಲ್ಲ. ಈ ಚುನಾವಣೆ 2019ರಲ್ಲಿ ರಾಹುಲ್ ಗಾಂಧಿಯನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾವೆಲ್ಲ ಇವತ್ತು ಶಪಥ ಪಟ್ಟುಕೊಂಡು ಎಲ್ಲಾ ಜಾತಿ ಎಲ್ಲ ಮದುವೆ ಆಗ್ಬೇಕು. ಯಾರು ಇವತ್ತು BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೇವೆ ಅಥವಾ ಯಾವ್ದಾದ್ರು ಸ್ಟ್ರೈಕ್ ಕೊಟ್ಟಂತ ದಲಿತರಿಗೆ ಇವತ್ತು ಅವ್ಯಾಚ ಶಬ್ದದಲ್ಲಿ ಬೈಯುವಂತ ಪರಿಸ್ಥಿತಿ ಮಾಡ್ತೇವೆ ಅಥವಾ ಅಲ್ಲಿ ಅಣಚರಾದರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಇವತ್ತು ತುಟಿಯನ್ನು ಬಿಡದಂತ ಪರಿಸ್ಥಿತಿ ಇದ್ರೆ ಆ ಪಕ್ಷವು ನಮ್ಗೆ ಬೇಡ, ಪ್ರಧಾನಿಯು ಬೇಡ ಅಂತ ಹೇಳಿ ಈ ದೇಶ ಜನತೆ ತೀರ್ಮಾನ ಮಾಡುವ ದಿಕ್ಸೂಚಿ ಅದು ಕರ್ನಾಟಕದಿಂದ ಬರ್ತಾ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಬಹುಶಃ ಇವತ್ತು ಅನಂತ್ ಕುಮಾರ್ಗೆ ನಾನು ಹೇಳ್ತೇನೆ, ಯಡಿಯೂರಪ್ಪನಿಗೂ ನಾನು ಇವತ್ತು ಹೇಳಿದಷ್ಟೇ, BR ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ನೀವು ಅವಮಾನ ಮಾಡುವ ಮಾತನ್ನು ಕೂಡ ಹೇಳ್ತೀರಿ. ದಲಿತರಿಗೆ ತಾವು ಇವತ್ತು ಅವಮಾನ ಮಾಡುವಂತ ಮಾತನ್ನು ಕೂಡ ಇವತ್ತು ಮಾತಾಡ್ತೀರಿ. ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ನೀವು ತಿದ್ದುಪಡಿ ಸರಿ ಇಲ್ಲ ಅಂತ ತಾವು ಇಡ್ತಾ ಇದ್ದೀರಿ. ಆದ್ರೆ ಬಹುಶಃ ಇವತ್ತು ಯಡಿಯೂರಪ್ಪ ನಾವು ಹೇಳಿದಷ್ಟೇ, ಇವತ್ತು ಏನಾದ್ರು ಜೈಲಿಗೆ ಹೋಗಿ ಬಂದು ಮತ್ತೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ತಿರುಗುವಾಡುವಂತ ಯಾವ್ದಾದ್ರು ಅವಕಾಶ ಕೊಟ್ಟಿದ್ರೆ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಂತ ನಾನು ಹೇಳಿಕ್ಕೆ ಇಚ್ಛಿಸೋಕಾಂತ ಬೇರೆ ದೇಶ ಕಿತ್ತು ಬಿಸಾಡ್ತಿದ್ರೆ ನಿಮ್ಗೆ ಅವಕಾಶ ಇಲ್ಲದಂತ ಪರಿಸ್ಥಿತಿ ಇತ್ತು. ಏನಾದ್ರು ಬಹುಶಃ ಅನಂತ್ ಕುಮಾರ್ ಹೆಗಡೆ ಅವರು ಇವತ್ತು ಈ ರೀತಿ ಅಂಬೇಡ್ಕರ್ ಅವರಿಗೆ, ದಲಿತರಿಗೆ ಮತ್ತು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡಿ ಮತ್ತೆ ಮಾತಾಡೋದ ಅವಕಾಶ ಕೊಡ್ತಾ ಇದ್ರೆ ಅದು BR ಅಂಬೇಡ್ಕರ್ನ ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೇಳಲಿಕ್ಕೆ ನಾನು ಇಚ್ಛಿಸುವಂತ. ಬೇರೆ ದೇಶದಲ್ಲಿ ನಿಮ್ಮ ನಾಲೆಗೆ ನೆಲದಲ್ಲಿ ಕಟ್ ಮಾಡಿ ಕೈಯಲ್ಲಿ ಕೊಡುವಂತ ಪರಿಸ್ಥಿತಿ ಬೇರೆ ದೇಶದಲ್ಲಿ ಮಾಡ್ತಾ ಇದ್ರು. ಅಂಬೇಡ್ಕರ್ನ ಸಂವಿಧಾನ ಇಲ್ಲ, ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ಆದ ಕಾರಣ ನಮ್ಮ ದೇಶದ ಗೌರವ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸಿ ಕೊಡುವಂತ ಕೆಲಸ ಇದ್ರೆ ಅದನ್ನು ಉಳಿಸುವಂತ ಜವಾಬ್ದಾರಿ ನಮ್ದೆಲ್ಲರಿಗೂ ಆಗುವಂತ ಅವಕಾಶ ಆಗಬೇಕಾಗುತ್ತೆ. ಇವತ್ತು ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಹಿಂದುಳಿದ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಓಡಾಡುವಂತ ಧೈರ್ಯ ಯಾರಾದ್ರೂ ಕೊಟ್ಟಿದ್ರೆ BR ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಕೊಟ್ಟಂತ ಅಧಿಕಾರ ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇದು ಬಹುಶಃ ನಾವೆಲ್ಲರೂ ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ಅನ್ನೋದು ನಾವು ಆಗ್ಬೇಕಾಗುತ್ತೆ. ಆದ ಪ್ರಕಾರ ಇವತ್ತು ಸಣ್ಣ ಪುಟ್ಟ ವಿಚಾರಗಳನ್ನು ನಾವಿವತ್ತು ಬದಿಗಿಟ್ಟುಕೊಂಡು ಬಹುಶಃ ಭವಿಷ್ಯದಲ್ಲಿ ಈ ದೇಶಕ್ಕೆ ಉತ್ತಮವಾದ ಆರ್ಥ ಬರುವಂತ ಅವಕಾಶ ಆಗ್ಬೇಕು. ಆ ರೀತಿಯ ಒಂದು ಕಾರ್ಯಕ್ರಮ ಬಹುಶಃ ಇಲ್ಲಿ ನಾವು ಅತ್ಯಧಿಕ ಬಹುಮತ ಕೊಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶದ ಮುಖಾಂತರ ಇವತ್ತು ಆಗ್ಬೇಕೆಂಬ ಉದ್ದೇಶದಿಂದ ಇವತ್ತು ಆಗುವಂತ ಅವಕಾಶ ಆಗ್ಬೇಕಾಗುತ್ತೆ. 2/3 ಮೆಜಾರಿಟಿ ನಾವೇನಾದ್ರೂ ಈ ರಾಜ್ಯದಲ್ಲಿ ಬಂದ್ರೆ ಅದು 100% ಸಿದ್ಧ. 2019ರಲ್ಲಿ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗಿ ಬರ್ತಾರೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಮಾತನಿಗೆ ಯಾರು ಕೂಡ ಗಂಭೀರವಾಗಿ ಯಾರು ಕೂಡ ತಗೊಳ್ಳೋದಿಲ್ಲ. 4 ವರ್ಷ ಹಿಂದೆ ಬಹಳಷ್ಟು ಬಂದು ಮಾತಾಡಿದ್ದು, 4 ವರ್ಷದಿಂದ ನನಗೆ ಬಹಳಷ್ಟು ಇವತ್ತು ಮಾತಾಡುವಂತ ವಿಚಾರ ಇವತ್ತಿತ್ತು. ಏನಿತ್ತು ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬಂದ್ರೆ ನಿಮ್ಮೆಲ್ಲ ಅಕೌಂಟ್ಗೆ ನನ್ನ 15 ಲಕ್ಷ ನೇರವಾಗಿ 15 ಲಕ್ಷ ಅಕೌಂಟಿಗೆ ಆಗ್ತಂತ ಹೇಳಿದ್ರು. 4.5 ವರ್ಷ ಆಯ್ತು. 15 ಲಕ್ಷ ಬಿಟ್ಟು ಇನ್ನು 15 ರೂಪಾಯಿ ಕೂಡ ಒಬ್ಬನ ಅಕೌಂಟ್ ಕೂಡ ಇವತ್ತು ಹೋಗ್ಲಿಲ್ಲ. ಭಾರತ ದೇಶ ಜನ ಹೇಳ್ತಾರೆ, ವಿದೇಶದಲ್ಲಿರುವ ಕಪ್ಪನ ವಿದೇಶದಲ್ಲಿ ಇರ್ಲಿ ಮಾರ, ನಮ್ಗೆ ಒಂದು ನಯ ಪೈಸೆ ಬೇಡ, ಇವರು ಅಲ್ಲೇ ಇರ್ಲಿ. ನಮ್ಮ ಪ್ರಧಾನಮಂತ್ರಿಗಳೇ ಈಗ ವಿದೇಶದಲ್ಲಿ ಕೂತ್ಕೊಂಡಿದ್ದಾರೆ, ಇವರನ್ನೊಮ್ಮೆ ಕರ್ಕೊಂಡು ಬನ್ನಿ ಅನ್ನುವಂತ ಕಾಲಘಟ್ಟಕ್ಕೆ ನಾವು ನಿಲ್ಲುವಂತ ವಿಚಾರ ಇವತ್ತು. ಬಹುಶಃ ಇವರ ಮಾತು ಕೇಳಿ ಇವತ್ತು ಸಾಕಾಯ್ತು. ಇವತ್ತು ಬಹುಶಃ ವಿಶ್ವದಲ್ಲೇ ಇವರ ಮಾತಿಗೆ ಯಾರು ಕೊಡೋದ್ರ ಗೌರವ ಕೊಡೋದಿಲ್ಲ. ಪ್ರಧಾನಮಂತ್ರಿಗಳ ಮಾತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಚೈನಾ ಹ್ಯಾಂಡ್ ಸೆಟ್ ತರ ಆಗಿದೆ. ಚೈನಾದ ಹ್ಯಾಂಡ್ ಸೆಟ್ ಇದ್ದಾರೆ. ಪ್ರಧಾನಮಂತ್ರಿ ಮಾತುಗೂ ಚೈನಾದ ವಸ್ತುಗೂ ಏನು ಕೂಡ ವ್ಯತ್ಯಾಸ ಇಲ್ಲ. ಎರಡು ಕೂಡ ಏನಂತ ಹೇಳಿದ್ರೆ ಚೈನಾದ ವಸ್ತುಗೂ ಮತ್ತು ಪ್ರಧಾನಮಂತ್ರಿಯ ಮಾತಿಗೆ ಇರುವ ಒಂದೇ ಒಂದು ವಿಚಾರ ಯಾವ್ದಂತ ಹೇಳಿದ್ರೆ ಎರಡಿಗೂ ಕೂಡ ವ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲದಂತ ಪರಿಸ್ಥಿತಿ ಆಗುವಂತ ವಿಚಾರ ಇವತ್ತು ಆಗುವಂಥದ್ದು. ಯಾರು ಕೂಡ ಈ ದೇಶದ ಒಂದು ಘನತೆ ಗೌರವವನ್ನು ವಿಶ್ವದಲ್ಲೇ ಇವತ್ತು ನಾವು ತಲೆ ತಗ್ಗಿಸುವಂತ ವಿಚಾರ ಇವತ್ತು ಆಗುವಂತ ವಿಚಾರ. ಯಾವ ರೀತಿ ಇವತ್ತು ವಿಚಾರ ಆಗ್ತದೆ ಬಹುಶಃ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಅವರು ಯಾವ್ದು ಕೆಲಸ ಮಾಡ್ತಾರೆ ಅಂತ ಅವ್ರದ್ದು ಕೇಳಿ ಭಾಷಣ. ಇನ್ನು ಹಿಂದೆ ನಾವೇನು ಮಾಡಿದ್ದೇವೆ? ಯಾವುದಿಲ್ಲ. ಹಿಂದೆ ಮಾಡಿದೇನು? ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದದ ಕೆಲಸ ಬೇರೆ ಒಂದೇ ಒಂದು ಕೆಲಸ ಇಲ್ಲ. ಇನ್ನು ಮುಂದಕ್ಕೆ ಏನು ಮಾಡ್ತೇವೆ ಆ ವಿಚಾರ ಕೂಡ ವೃತ್ತ ಇಲ್ಲ. ಬಹುಶಃ ಇದು ಅಪಪ್ರಚಾರ ಮಾಡಿಕೊಂಡು ಫೇಸ್ಬುಕ್ ನಲ್ಲಿ, ವಾಟ್ಸಪ್ ನಲ್ಲಿ, ಟಿವಿಯಲ್ಲಿ, ಮಾಧ್ಯಮ ಮುಖಾಂತರ
ಅಪಪ್ರಚಾರ ಮಾಡಿಕೊಂಡು ಇವತ್ತು ಸಮಾಜವನ್ನು ವಿಭಾಗ ಮಾಡಿ ಅದರಲ್ಲಿ ಮತವನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಇರುವಂತಹ ಒಂದು ಕನಸನ್ನು ಕಂಡಿದ್ದಾರೆ. ಬಹುಶಃ ಇವತ್ತು ನಾವು ಕ್ಷೇತ್ರ ಜನರು ಕಾರ್ಯಕರ್ತರು ತಾವೆಲ್ಲ ಎಚ್ಚೆತ್ತಾಗಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ನಾನು ದೇರ್ಲಕಟ್ಟೆಗೆ ಒಬ್ಬ ಯುವಕ ಬಂದು ಹೇಳಿದ, ಬಿಜೆಪಿಯವರು ಬಂದಿದ್ರು ನನ್ನನ್ನು ಕಾಲಲ್ಲಿ ಕೂತ್ಕೊಳಿಸಿ ಹೇಳಿದ್ರು, ನಿನಗೆ ಎಷ್ಟು ID ಕಾರ್ಡ್ ಬಡವರದು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ID ಕಾರ್ಡ್ ಕೊಡು, ನಾವು ಅವ್ರಿಗೆ ಇಷ್ಟು ಹಣ ಇವತ್ತು ಕೊಡ್ತೇವೆ ಅಂತೇಳಿ ಮಾತನ್ನು ಹೇಳಿದ್ರು. ನಾನು ಆ ಯುವಕನಿಗೆ ಹೇಳಿದೆ, ನಿನಗೆ ಎಷ್ಟು ID ಕಾರ್ಡ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯವಿದೆ ಆ ID ಕಾರ್ಡ್ ಎಲ್ಲ ತೆಗೆದು ಅವನಿಗೆ ಕೊಡು, ಓಟ್ ಮಾತ್ರ ರೇಷನ್ ಕಾರ್ಡ್ ತಗೊಂಡು ಹೋಗಿ ಓಟ್ ಹಾಕಿ ಬರುವಂತ ಕೆಲಸ ಮಾಡೋ ವಿಚಾರ ನಾವು ಇವತ್ತು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಿಜೆಪಿಯವರಿಗೆ ನಾನು ಹೇಳಿದಿಷ್ಟೇ, ನೀವು ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ವಿಚಾರ ಮಾಡಬೇಡಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆಂದ್ರೆ ನಿಮ್ಮಂತವರೇ ನಮ್ಮ ಎಲ್ಲಾ ಬೂತ್ನಲ್ಲಿ MLA ಕ್ಯಾಂಡಿಡೇಟ್ ಇರುವಂತ ಮುಖಂಡರು ಇರುವಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಅಂತ ಶಕ್ತಿ ಪ್ರತಿಯೊಂದು ನಮ್ಮ ಬೂತ್ನ ಎಲ್ಲ ನಮ್ಮ ನಾಯಕರಿಗೆ ಇರುವಂತ ಇವತ್ತು ವಿಚಾರ ಆಗಿದೆ. ಮಂಗಳೂರು ಕ್ಷೇತ್ರದಿಂದ ಲೀಡ್ ತೆಗೆದು ಬಿಡಿ, ಈ ಅಭ್ಯರ್ಥಿ ನಿಂತಿದ್ದಾರಲ್ಲ ಅವರ ಮನೆ ಬೂತಿನಲ್ಲಿ ಲೀಡ್ ತೆಗೀರಿ, ಮತ್ತೆ ನಿಮ್ಮ ಕ್ಷೇತ್ರದ ಲೀಡ್ ನೋಡಿದ ವಿಚಾರ ನಾವು ಮಾಡೋಣ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ನಮ್ಮ ಅಲ್ಲಿಯ ಕಾರ್ಯಕರ್ತರು ನನಗೆ ಹೇಳಿದ್ರು, ಅಲ್ಲೇ ಮುಖಂಡರು ಬೂತ್ ಮಟ್ಟದ ಮುಖಂಡರು ಹೇಳಿ ಅವರ ಬೂತಿನ ಮುಖಂಡರು ಬಂದ ಹೇಳಿದ್ರು, ಈ ದಾಲ ಮಂಡೆ ವೆಚ್ಚ ಮಲ್ಪಚ್ಚಿ ಅರ್ನ ಬೂತ್ ಲೀಡ್ ಇದೆ ಬ್ಯಾತ ಬುಕ್ಕ ತೂಕ ವಿಷಯ ಅಂತ ಮಾತನ್ನು ಅವರ ಬೂತಿನ ನನಗೆ ಒಂದು ಯಾಕೆ ಅಂತ ಹೇಳಿದ್ರೆ, ಜಿಲ್ಲಾ ಪಂಚಾಯತ್ಗೆ ಸದಸ್ಯರಾಗುವ ಮುಂಚೆ ಬೇಡದಲ್ಲಿ ಬಹಳಷ್ಟು ನಿಮ್ಗೆ ನೀರಿಲ್ವಾ, ನನ್ನ ಬಂಗಾರವನ್ನು ಮಾರಿ ನಾನು ಟ್ಯಾಂಕ್ ಮಾಡ್ತೇನೆ ಬೋರ್ ಹೊಡಿಸ್ತೇನೆ ಅಂತ ಹೇಳಿದ್ರು. ಆ ಕಂಚಿನಾಡ್ಕ ಪದವನ್ನು ಪಾಪಡಿ ಬಂದ ನಾನು ಅದನ್ನು ಗೇಟ್ ಹೊಡೆದಾಕಿ ಬಿಡ್ತೇನೆ ಅಂತ ಮಾತಾಡ. ಕಂಚಿನಾಡ್ಕ ಪದರಿಗೆ DC ಅವರು ಬಹುಶಃ ನೋಟಿಸ್ ಕಳಿಸಿ ಮಣ್ಣೆ ಬೀಸಲಿಕ್ಕೆ ಬಂದಾಗ ಇವರು ನಾಪತ್ತೆ ಮತ್ತು ನಾನು ಮತ್ತು ಮಮತಾ ಗಟ್ಟಿ ಹೋಗಿ ನಮ್ಮ ಮೇಲೆ ಕೇಸು ಜಾಗ ಸರ್ಕಾರ ಇವರಂತ ವಿಚಾರ ಹಾಗೆ ಹೋದವರು. ಅದಕ್ಕಾಗಿ ಈ ಸಲ ಅದೇ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಅವರು ಸದಸ್ಯರಾಗಿದ್ರ ಮತ್ತೆ ಅಲ್ಲಿ ಚುನಾವಣೆ ಆದಾಗ ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ 3,500 ಲೀಡ್ ಮುಖಾಂತರ ಗೆದ್ದಂತ ಕ್ಷೇತ್ರ ಇವತ್ತು ಹಾಗೆ ಇಲ್ಲ. ನಾನು ಇವತ್ತು ಇಚ್ಛಿಸ್ತೇನೆ. ಅವರ ಭಾಷಣ ನೋಡಿದ್ದು ನಮ್ಗೆ ಇಲ್ಲಿ ಕಾಲೇಜ್ ಆಗ್ಲಿಲ್ಲ ಪಾಪ, ನನಗೆ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛಿದ್ದೆ. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ, ಅವರ ಉಸ್ತುವಾರಿ ಸಚಿವರಿದ್ದರು, ಅವ್ರದೇ ಸರ್ಕಾರ ಒಂದು ಪ್ರೈಮರಿ ಸ್ಕೂಲ್ ಅವರಿಗೆ ಓಪನ್ ಮಾಡ್ಲಿಕ್ಕೆ ಇವತ್ತಾಗಲಿಲ್ಲ. ಅದೇ ಗ್ರಾಮದೇ ಕುರ್ನಾಡ್ ಕ್ಷೇತ್ರದಲ್ಲಿ ನಾನು ಸಚಿವನಾಗಿ ಬಂದ ನಂತರ ಅವರು ಇದ್ದಾಗಲೇ ಅವರ ಕಂಡ ಮುಂದೆ ಪದವಿ ಪೂರ್ವ ಕಾಲೇಜ್ ಇವತ್ತು ಕುರ್ನಾಡ್ ಇದೆ, ಅದು ನಾನು ಬಂದು ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಅವ್ರು ಹೇಳ್ತಾರೆ ಫೈರ್ ಸರ್ವಿಸ್ ಇಲ್ಲ, ಇವರಿಗೆ ಇಬ್ಬರಿಗೂ ಜನತಾ ದಳದವರಿಗೆ ಒಂದು ಎಜೆಂಡಾ, ಬೇರೆ ಏನು ಮಾತು ಅವನ ಮಾತು ಇವರನ್ನ ಹೇಳುದು, ಇವರ ಮಾತು ಅವ್ರು ಹೇಳುದು. ಬಹುಶಃ ಇದೇ ಅಲ್ಲದೆ ಬೇರೆ ವ್ಯವಸ್ಥೆ ಅಗ್ನಿಶಾಮಕ ಇಲ್ಲ ಅಂತ ಅವ್ರಿಗೆ ಇನ್ನೂ ಕೂಡ ಕಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಗ್ರಾಮದಲ್ಲಿ ಅಗ್ನಿಶಾಮಕ ದಳ ಮಾಡುವುದಿಲ್ಲ, ಒಂದ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾರೆ ಮತ್ತು ತಾಲೂಕು ಕೇಂದ್ರದಲ್ಲಿ ಮಾಡ್ತಾರೆ. ಮಂಗಳೂರಿನ ಜಿಲ್ಲಾ ಕೇಂದ್ರದಲ್ಲಿ ಇದೆ ಮತ್ತು ಬಂಟ್ವಾಳದ ಜಿಲ್ಲಾ ತಾಲೂಕು ಕೇಂದ್ರದಲ್ಲಿ ಅದು ಇದೆ. ಮತ್ತೆ ಎಲ್ಲ ಗ್ರಾಮಕ್ಕೆ ಎಲ್ಲಿಯೂ ಕೂಡ ಎಲ್ಲಿ ಇಡೀ ಜಿಲ್ಲೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಆದ್ರೆ ತಾಲೂಕು ಮಟ್ಟದ ವ್ಯವಸ್ಥೆ ನನ್ನ ಕ್ಷೇತ್ರದಲ್ಲಿ ಬರ್ಬೇಕಂತ ಹೇಳಿಕೊಂಡು KIDB ನಮ್ಮ ಪಜೀರ್ನಲ್ಲಿ ಇವತ್ತು ನಾವು ಅಗ್ನಿಶಾಮಕ ದಳಕ್ಕೆ ಜಾಗವನ್ನು ಮೀಸಲಿಟ್ಟು ಇನ್ಫೋಸಿಸ್ ಕಂಪನಿ ಜೊತೆ ಮಾತಿಕೊಂಡು ಕಟ್ಟಡಕ್ಕೆ ಅವರು 5 ಕೋಟಿ ಬಿಡುಗಡೆ ಮಾಡಿ ಬರೇ ಇವತ್ತು ನಮ್ಮ ಮೂಲ ಮಾನವ ಸಂಪನ್ಮೂಲ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ಗೆ ಬೇಕಾಗಿ ಕಾದು ನಿಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಜೀರ್ನಲ್ಲಿ ಅಗ್ನಿಶಾಮಕ ದಳ ಪ್ರಾರಂಭ ಆಗ್ತದೆ. ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸುವ ನಾವು ಹೇಳಿಕೆ ನಾನು ಇವತ್ತು ಇಚ್ಛಾವಕ. ಈ ರೀತಿ ಸಣ್ಣ ಪುಟ್ಟ ವಿಚಾರ ದೊಡ್ಡ ಯಾವ ಕೆಲಸ ಮಾಡ್ತಾರೆ ಅಂತ ಹೇಳ್ದಂತ ವಿಚಾರ. ಆದ ಕಾರಣ ಬಹುಶಃ ತಾವೆಲ್ಲ ಇವತ್ತು ಬಹಳಷ್ಟು ಜಾಗೃತ ಆಗಿ ಮುಂದೆ ಹೋಗುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಜನತಾ ದಳದ ಬಗ್ಗೆ ನಾನು ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗುದು, ಕಮ್ಯುನಿಸ್ಟರ ಬಗ್ಗೆ ನಾನು ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಪಾಪ. ಯಾಕೆ ಪಕ್ಕದ ಕೇರಳದಲ್ಲೇ ಅವರು ಇದ್ದವರು. ಇವತ್ತು ಕೇರಳದ ಜನಸಾಮಾನ್ಯರು, ಕೇರಳದ ಕಾರ್ಮಿಕರು, ಕೇರಳದಲ್ಲಿರುವ ಬಡವರು ಏನಾದ್ರು ಆಸ್ಪತ್ರೆಗೆ ಬೇಕಾದಾಗ ಕಾಸರಗೋಡು ಬಿಟ್ಟು ಮಂಗಳೂರಿಗೆ ಬರ್ಲಿಕ್ಕೆ ಕಾರಣಕರ್ತರಾಗಿದ್ರೆ ಕಮ್ಯುನಿಸ್ಟ್ ನ ಇಷ್ಟು ವರ್ಷದ ಆಡಳಿತ ಕೊಟ್ಟಂತ ಕಷ್ಟ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆವಾಗ ಸ್ಟ್ರೈಕ್ ಮಾಡಿ ಇದ್ದದನ್ನು ಬಂದ್ ಮಾಡಿ ಇಲ್ಲಕ್ಕೆ ಯಾರು ಕೂಡ ದುಡ್ಡು ಆಸ್ಪತ್ರೆ ಓಪನ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಬಂಡವಾಳ ಹಾಕ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಕೇರಳದ ಪ್ರತಿಯೊಂದು ಯುವಕ ಕೂಡ 10ನೇ ಕ್ಲಾಸ್ ಬಿಡಿದು PUCಗೆ ಬರುವ ಸಂದರ್ಭದಲ್ಲಿ ಅವರ ತಂದೆ ತಾಯಿಯನ್ನು ಅದೇ ಊರಲ್ಲಿ ಬಿಟ್ಟು ಇವನು ಮಂಗಳೂರು, ಬೆಂಗಳೂರು, ಮೈಸೂರು, ಬಾಂಬೆ ಹೋಗಿ ಕಲಿಯುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ ಇದೇ ಕಮ್ಯುನಿಸ್ಟ್ ಸಿದ್ಧಾಂತ ಈ ಒಂದು ಪರಿಸ್ಥಿತಿ ಅವರಿಗೆ ತಂದು ನಿಲ್ಲಿಸಿದೆ. ನಾವು ಇವತ್ತು ಆಲೋಚನೆ ಇವತ್ತು ಮಾಡ್ಬೇಕು. ಯಾಕೆ ಯಾವುದನ್ನು ಕೂಡ ಅಲ್ಲಿ ಓಪನ್ ಮಾಡ್ಲಿಕ್ಕೆ ಬಿಡುದಿಲ್ಲ, ಯಾವುದನ್ನು ಕೂಡ ಅಲ್ಲಿ ಯೋಜನೆ ತರುವಂತ ಇವತ್ತು ವಿಚಾರ ಇವತ್ತು. ಬಹುಶಃ ಜನತಾ ದಳದ ಬಗ್ಗೆ ಜಾಸ್ತಿ ಮಾತಾಡುವಂತ ಅಗತ್ಯ ಇಲ್ಲ. ಆದ ಬಹುಶಃ ಇಲ್ಲಿ ಮೊನ್ನೆ ಮಾತಾಡಿಕೊಂಡು ನಾನು ಕೇಳಿದ್ದೆ, ಯಾರು ಹೇಳಿದ್ರು ಎಲ್ಲ ಏಕವಚಲಿ ಬಹಳಷ್ಟು ಇಲ್ಲ. ನಾನು ಹೇಳಿ 12 ತನಕ ಮಾತಾಡಬಹುದು, ಮತ್ತೇನು ಮಾತಾಡ್ಲಿಕ್ಕಿಲ್ಲ. ನಾವೆಲ್ಲ 12 ನಂತರ ಮಾತಾಡುವಂತ ಕೆಲಸ ನಾವು ಇಟ್ಕೊಂಡು ನಾವು ಅಷ್ಟೇ ಅರ್ಜೆಂಟ್ ಏನು ಮಾಡುವಂತ ಅಗತ್ಯ ಈಗ ಇಲ್ಲ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ನಮ್ಗೆ ಬಹುಶಃ ಇವತ್ತು ಏಕವಚನದಲ್ಲಿ ಮಾತಾಡುದು ಅದಕ್ಕೇನು ಗಡಿಬಿಡಿ. ನನಗೆ ಪಾಪ ಮೋನಾಕರ್ ಒಂದು ಸ್ಟೇಟ್ಮೆಂಟ್ ಬಹಳ ಜೋರಾಗಿ ಕೊಟ್ಟಿದ್ದು,
ಏಕವಚನ ಮಾತಾಡ್ಬೇಕೇನು ಗಡಿಬಿಡಿ ಮಾಡಿಬೇಡಿ. ಅದು ನನಗೆ ಮಾತ್ರ ಅಲ್ಲ, ಮಂಗಳೂರಿನ DC ಆಫೀಸಲ್ಲಿ ಪ್ರತಿಭಟನೆ ಮಾಡಿಕೊಂಡು ನಮ್ಮ ಉಲೇಮಗಳ ಬಗ್ಗೆ, ನಮ್ಮ ಕಾಜಿ ಬಗ್ಗೆ ಏಕವಚನ ಮಾತಾಡಿದ್ರೆ ಇದೇ ಜನತಾದಳ ಅಭ್ಯರ್ಥಿ ಅಂತ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಬೇರೆ ಬೇರೆ ಕಡೆ ಕೂತ್ಕೊಂಡು ಬಹುಶಃ ಉಲೇಮಗಳಿಗೆ ಈ ರೀತಿ ಮಾತಾಡಬಹುದು ರಾಜ್ಯಕ್ಕಾಗಿ ನಮ್ಮನ್ನು ಇವರು ಬಿಡುವಂತ ವಿಚಾರ ಅದು. ಇದನ್ನು ಗಂಭೀರವಾಗಿ ಇವರು ತೆಗೊಳ್ಳುವಂತ ವಿಚಾರ ಇವತ್ತು ಯಾವುದು ಕೂಡ ಇವತ್ತು ಅಗತ್ಯ ಇಲ್ಲ. ಮತ್ತೆ ಅದಕ್ಕೆ ಆದ ಕಾರಣ ಇದನ್ನು ಗಂಭೀರವಾಗಿ ತೆಗೆಯುವಂತ ಅಗತ್ಯ ಇಲ್ಲ. ಅದು ಜನತಾದಳ ಯಾಕೆ ಅಂತ ಹೇಳಿದ್ರೆ ಅವರಿಗೊಂದು ಇದು ಯಾರಿಗೊಂದು ಸ್ಟೇಟ್ ಇಂದ ಇರೋದು ಇಲ್ಲಿ ಒಂದು ಕ್ಲಾರಿಟಿ ಅಂತ ಯಾರಿಗೂ ಕೂಡ ಇವತ್ತು ಇಲ್ಲ. ನಾನು ಯಾವಾಗಲೊಂದು ಉದಾಹರಣೆ ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದ್ರೆ ಒಬ್ಬ ರಾಜನ ಅರಸ್ಥಾನಕ್ಕೆ ಒಬ್ಬ ವಿದ್ವಾಂಸ ಬರ್ತಾನಂತೆ, ಬುದ್ಧಿವಂತ ಬೇರೆಯಿಂದ ಬಂದು ಹೇಳ್ತಾನಂತೆ ನನ್ನಷ್ಟು ಬುದ್ಧಿವಂತ ಯಾರಿಲ್ಲ ಅಂತ. ಈ ರಾಜನಿಗೆ ಇನ್ಸಲ್ಟ್ ಆಗ್ತದೆ. ಇವ ನನ್ನ ಊರಿಗೆ ಬಂದು ನನಗೆ ಇಲ್ಲಿ ನನ್ನಷ್ಟು ಬುದ್ಧಿವಂತ ನಿಮ್ಮ ಊರಲ್ಲಿ ಇಲ್ಲ ಅಂತ ನಮ್ಗೆ ಅವಮಾನ ಮಾಡ್ತಿದ್ದಾನಂತ ಹೇಳಿಕೊಂಡು ಇವನಿಗೆ ಕೋಪ ಬರುತ್ತೆ. ಈ ರಾಜ ಅವನ ಬುದ್ಧಿವಂತ ವಿದ್ವಾಂಸ ಕರೆದು ಹೇಳ್ತಾನಂತೆ ಇವನು ಭಾರಿ ಮಾತಾಡ್ತಾನೆ ಬಂದವನು, ಅವನು ನೀನು ಹೇಗಾದ್ರೂ ಮಾಡಿ ಸೋಲಿಸಬೇಕಂತ ಹೇಳ್ತಾನಂತೆ. ಅದಕ್ಕೆ ರಾಜನ ವಿದ್ವಾಂಸ ಹೇಳ್ತಾನಂತೆ ಬಂದವನ ಹತ್ರ ನಾನಿಂದ 3 ಪ್ರಶ್ನೆ ಕೇಳ್ತೇನೆ, ಈ 3 ಪ್ರಶ್ನೆಗೆ ಸರಿಯಾದ ಉತ್ತರ ನೀನು ಕೊಟ್ರೆ ನೀನೇ ಬುದ್ಧಿವಂತ ಒಪ್ತೇನಂತೆ. 2 ಪ್ರಶ್ನೆ ಬಿಡಿ, ಈಗ ನಮಗೆ ಪುರ್ಸೋತಿಲ್ಲ. 3ನೇಗೆ ನಾವು ಇವತ್ತು ಹೋಗುವಂತ ಆಗುವ. 3ನೇ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಎಷ್ಟು ಜನ ಸೇರಿದ್ದೇವೆ, ಇದರಲ್ಲಿ ಗಂಡಸರು ಎಷ್ಟು ಹೆಂಗಸರು ಎಷ್ಟು ಅಂತ ಕೇಳಿದ್ರು. ಬಂದಂತ ವಿದ್ವಾಂಸ ಒಂದು ಸುದ್ದಿಗೆ ನೋಡಿ ಹೇಳ್ತಾನಂತೆ ಇಲ್ಲಿ ನಾವು 300 ಜನ ಇದ್ದೇವೆ ಅಂತೇಳಿ ಲೆಕ್ಕ ಮಾಡ್ತಾರೆ. 300ಗೆ 300 ಕರೆಕ್ಟ್ ಬಂತು. ಎಷ್ಟು ಗಂಡಸರು ಇದ್ದಾರೆ ಎಷ್ಟು ಹೆಂಗಸಿದ್ದಾರೆ ಲೆಕ್ಕ ಮಾಡ್ತಾರಂತೆ. ಕರೆಕ್ಟ್ ಹೇಳ್ತಾನೆ 150 ಹೆಂಗಸರು ಇದ್ದಾರೆ 150 ಗಂಡಸರು ಇದ್ದಾರೆ ಅಂತ ಲೆಕ್ಕ ಮಾಡುವಂತ ಆಯ್ತು. ಎಲ್ಲ ಒಂದು ಕಡೆ ಗಂಡಸರು ನಿಲ್ಲಿಸ್ತಾರೆ, ಇನ್ನೊಂದು ಕಡೆ ಹೆಂಗಸರು ನಿಲ್ಲಿಸ್ತಾರೆ. ಗಂಡಸರು ಲೆಕ್ಕ ಮಾಡಿಕೊಂಡು ಬಂದ 150 ಕರೆಕ್ಟ್ ಬರ್ತದೆ. ರಾಜ ಎನಿಸ್ತಾನೆ ಆಯ್ತಲ್ಲ ಸರಿ ಆಯ್ತಲ್ಲ ಅಂತೇಳಿ ಈಗ ಮಹಿಳೆಯರ ಸೈಡ್ನ ಲೆಕ್ಕ ಮಾಡೋದಾಯ್ತು. ಕರೆಕ್ಟ್ ಆಗಿ 150 ಆಗಿ 151 ಎಕ್ಸ್ಟ್ರಾ ಬರ್ತದೆ. ಇದು ಎಲ್ಲಿಂದ ಎಕ್ಸ್ಟ್ರಾ ಬರ್ತದೆ? ಗಂಡಸರ ಸೈಡ್ನ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಮತ್ತೆ ಗಂಡಸರ ಸೈಡ್ನ ಲೆಕ್ಕ ಮಾಡಿಕೊಂಡು ಬರುವಾಗ ಕರೆಕ್ಟ್ ಆಗಿ 150ಗೆ 150 ಬರ್ತದೆ. ಮತ್ತೆ ಹೆಂಗಸರ ತಪ್ಪಿ ಹೋಗಿದೆ ಅಂತ ಹೇಳಿ ಇನ್ನೊಮ್ಮೆ ಹೆಂಗಸರ ಸೈಡ್ನ ಲೆಕ್ಕ ಮಾಡಿಕೊಂಡು ಬರುವಾಗ 150 151 ಬರ್ತದೆ. ಬಂದಂತ ವಿದ್ವಾಂಸ 1 ನಿಮಿಷ ಈಗ ನೋಡಿ ಆಲೋಚನೆ ಮಾಡ್ತಾನಂತೆ. ಆಲೋಚನೆ ಮಾಡಿ ಪಕ್ಕದಲ್ಲಿ ಬೆತ್ತ ಇತ್ತಂತೆ. ಆ ಬೆತ್ತವನ್ನು ತೆಗೆದು ಆ ಲೈನಲ್ಲಿ ಇದ್ದವನಿಗೊಬ್ಬರಿಗೆ ಸರಿಯಾಗಿ ಚೆನ್ನಾಗಿ ಹೊಡಿತಾನಂತೆ. ರಾಜ ಕೇಳ್ತಾನಂತೆ ನಿನ್ಗೇನು ತಲೆ ಕೆಟ್ಟಿದೆ ಮಾರೆ, ಆ ಬಡವಣಿಗೆ ಹೋಗಿ ನೀನು ಸುಮ್ಮನೆ ಯಾಕೆ ನೀನು ಹೊಡಿತಿ, ಅವನಿಗೆ ಏನ್ ತಪ್ಪು ಮಾಡಿದ್ದಾನೆ, ಅವನಿಗೆ ಯಾಕೆ ಈ ರೀತಿ ಹೊಡಿತಂತೆ ರಾಜ ಜೋರ್ ಮಾಡ್ತಾನಂತೆ. ಆಗ ಬಂದಂತ ವಿದ್ವಾಂಸ ಹೇಳ್ತಾನಂತೆ ಇವನು ಗಂಡನೂ ಅಲ್ಲ, ಇವನು ಗಂಡಸು ಅಲ್ಲ, ಇವನು ಹೆಂಗಸು ಅಲ್ಲ, ಆ ಕಡೆ ಲೆಕ್ಕ ಮಾಡುವಾಗ ಆ ಕಡೆ ಹೋಗ್ತಾನೆ, ಈ ಕಡೆ ಲೆಕ್ಕ ಮಾಡೋ ಈ ಕಡೆ ಹೋಗ್ತಾನೆ, ನನ್ನ ದಿಕ್ಕನ್ನು ತಪ್ಪಿಸ್ತಾನಂತ ಹೇಳೋ ಮಾತು. ಅದೇ ರೀತಿ ಇವರು ಯಾವ ಕಡೆ ಯಾವಾಗ ಹೋಗ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲದಂತ ಪರಿಸ್ಥಿತಿಯಾಗಿ ನಿಮ್ಮ ನೀವು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡೋದು ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ನೀವು ಯಾರು ಕೂಡ ದಿಕ್ಕು ತಪ್ಪಿಸುವಂತ ವಿಚಾರಕ್ಕೆ ಇವತ್ತು ಹೋಗದಂತ ವಿಚಾರಕ್ಕೆ ಇವತ್ತು ಆಗುವಂಥದ್ದು. ಎಷ್ಟೇ ಮಾತಾಡಿ ಕೂಡ ನಾನು ಬಹುಶಃ ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ಕ್ಷೇತ್ರದ ಡಿಪಾಸಿಟ್ ಬಿಡಿ, ಯಾವುದದು ಒಂದು ಬೂತಿನ ಒಂದು ಲೀಡ್ ತಗೊಂಡು ಕೆಲಸ ಮಾಡಿ ಕ್ಷೇತ್ರದಲ್ಲಿ ಬೇಡ, ಯಾವ್ದು ಒಂದು ಇಡೀ 230 ಬೂತ್ ಇದೆ ನಮ್ಮ ಕ್ಷೇತ್ರದಲ್ಲಿ, ಒಂದು ಬೂತಿನಲ್ಲಿ ಒಂದು 200 ಚಿಲ್ಲರೆ ಬೂತ್ ಇದೆ. ಇದರಲ್ಲಿ ಒಂದು ಬೂತಿನಲ್ಲಿ ಒಂದು ಲೀಡ್ ತಗೊಳ್ಳುವಂತ ಕೆಲಸ ಇವತ್ತು ಮಾಡುವಾಗ ಬಹುಶಃ ನಾನು ಚಾಲೆಂಜ್ ಹಾಕುವಾಗ ಹೇಳ್ತಾರೆ ಯಾಕೆ ಆ ರೀತಿ ಚಾಲೆಂಜ್ ಮಾಡುದು ಏನು ಅಷ್ಟು. ನಾನು ಇವತ್ತು ಏನಾದ್ರು ಚಾಲೆಂಜ್ ಮಾಡದಿದ್ರೆ ಅದು ನನ್ನ ದೊಡ್ಡದನ್ನ ಚಾಲೆಂಜ್ ಮಾಡೋದಲ್ಲ. ನಾನು ಇವತ್ತು ಏನಾದ್ರು ಚಾಲೆಂಜ್ ಮಾಡದಿದ್ರೆ ನಮ್ಮ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು, ನನ್ನ ಮುಖಂಡರ ಮೇಲೆ ನಾನು ವಿಶ್ವಾಸ ಇಟ್ಟು ಅವರು ಹೇಳಿದಂತ ಧೈರ್ಯದ ಮುಖಾಂತರ ನಾನು ಇವತ್ತು ಹಾಕುವಂತ ವಿಚಾರ ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ನನ್ನ ವಿರುದ್ಧ ಯಾರು ನಿಂತಿದ್ದಾರೆ ಅಂತ ನಾನು ನೋಡ್ಲಿಲ್ಲ, ಅದು ನನಗೆ ನೋಡೋದು ಅಗತ್ಯ ಕೂಡ ಇಲ್ಲ. ಏನಾದ್ರೂ ನಾನು ಇವತ್ತು ನೋಡಿದ್ರೆ ನನ್ನ ಬೂತ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಮತದಾರರು ಮತ್ತು ಬೂತ್ ಮಟ್ಟದ ನಮ್ಮ ಮುಖಂಡರು ಯಾರು ಇವತ್ತು ಪಕ್ಷಕ್ಕಾಗಲಿ ದುಡಿತಾರ ಅವರನ್ನು ಇವತ್ತು ನೋಡಿಕೊಂಡು ಬಹುಶಃ ನಾವು ಈ ರೀತಿಯ ಆತ್ಮವಿಶ್ವಾಸ ಮೂಡಿಸಿಕೊಂಡು ಬಂದಿದ್ದೇವೆ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಬಹುಶಃ ಇವತ್ತು KC ರೋಡ್, KC ನಗರ ಈ ಪ್ರದೇಶದಲ್ಲಿ ತಾವೆಲ್ಲರೂ ಕೂಡ ಅತ್ಯುತ್ತಮವಾಗಿ ಇವತ್ತು ಮುಂದೆ ಹೋಗುವಂತ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಯಾವುದೆಲ್ಲ ಇಲ್ಲಿ ಕೆಲಸ ಇದೆಯಾ ಬಹುತೇಕ ಎಲ್ಲ ಕೆಲಸಗಳು ಮಾಡಿದ ವಿಚಾರಗಳಿದೆ. ನಮ್ಮ ಮುಖ್ಯ ರಸ್ತೆಯಲ್ಲಿ, ನಮ್ಮ ಪಂಜಾಲೆಗೆ ಹೋಗುವ ರಸ್ತೆಯಲ್ಲಿ, ನಮ್ಮ ನಾಟಕಗಳಿಗೆ ಹೋಗುವ ರಸ್ತೆಯಲ್ಲಿ, ಇನ್ನು ಯಾವ್ದಲ್ಲಿ ನೀವು ರಸ್ತೆ ಕೇಳಿದ್ರ ಆ ಎಲ್ಲಾ ರಸ್ತೆಗಳನ್ನು ಕೂಡ ನಾವು ಇವತ್ತು ನಮ್ಗೆ ನಮ್ಮ ಅಭಿವೃದ್ಧಿ ನಾವು ಇವತ್ತು ಮಾಡಿಕೊಟ್ಟಿದ್ದೇವೆ. ಬೇಡಿಕೆಗಳು ಇನ್ನೂ ಕೂಡ ಇದೆ. ಖಂಡಿತವಾಗಿ ಮುಂದಿನ ದಿನ ಅದನ್ನು ಇನ್ನಷ್ಟು ನಾವು ಈಡೇರಿಸುವಂತ ಕೆಲಸ ನಾನು ಇವತ್ತು ಖಂಡಿತವಾಗಿ ನಾವು ಮಾಡುವಂತ ನಾನು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇವತ್ತು ಬೇರೆ ಬೇರೆ ನಮ್ಮ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ಟೋಲ್ ಗೇಟ್ ಆದಂತ ಸಂದರ್ಭದಲ್ಲಿ ಸಮಸ್ಯೆ ಆಯ್ತು. ಇಲ್ಲಿ ಆಯ್ತು, ಪಡುಬಿದ್ರಿಯಲ್ಲಿ ಆಯ್ತು. ಈ ಟೋಲ್ ಗೇಟ್ ಆದಂತ ಸಂದರ್ಭದಲ್ಲಿ ಬಹುಶಃ ಗಣೇಶ್ ಶೆಟ್ಟಿ ಅವರಿರಲಿ, ನಮ್ಮ ಸತ್ತಾರ್ ಇರಲಿ, ಇವ್ರನ್ನ ನಮ್ಮ ಅದೇ ರೀತಿ ನಮ್ಮ ಎಲ್ಲ ನಮ್ಮ ಸದಸ್ಯರು ಇಲ್ಲಿ ಸಲಾಮ್ ಇರಲಿ, ಬಹುಶಃ
ಬೇರೆ ಬಹಳಷ್ಟು ನಮ್ಮ ಸದಸ್ಯರ ಮಿತ್ರರಿದ್ದಾರೆ. ಎಲ್ಲ ಸಿದ್ದಿಕ್ ಇರಲಿ, ಇವರೆಲ್ಲರೂ ಕೂಡ ಬಂದು ಹೋರಾಟ, ನಮ್ಮ ಸಿದ್ದಿಕ್ ತಾಲೂಕ್ ಪಂಚಾಯತ್ ಸದಸ್ಯರಲ್ಲಿ ಎಲ್ಲ ಕೂಡ ಹೋರಾಟ ಮಾಡಿಕೊಂಡು ನಾವು ಜನರಿಗೆ ತೊಂದರೆ ಆಗಲಿಕ್ಕೆ ನಾವು ಬಿಡುದಿಲ್ಲ. ವೀಣು ಅವರಿದ್ರು, ನಾವು ಬಿಡುದಿಲ್ಲ ಅಂತ ಹೇಳಿದಾಗ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ಅಂತಿಮವಾದ ತೀರ್ಮಾನ ಬಂತು. ಯಾವುದಂತ ಹೇಳಿದ್ರೆ ಇಡೀ ನಮ್ಮ ತಲಪಾಡಿಯಿಂದ ಕಾರವಾರವರೆಗೆ ಒಂದು ಐತಿಹಾಸಿಕವಾದ ತೀರ್ಮಾನ ಬಂದು ಲೋಕಲ್ ಎಲ್ಲರಿಗೂ ಕೂಡ ಫ್ರೀ ಆಗಿ ಕೊಡುವಂತ ಕೊಡನೆಯಾಗಿ ಪಡುಬಿದ್ರೆ ಉಡುಪಿಯಲ್ಲಿ ಏನು ತೀರ್ಮಾನ ಆಯ್ತು ಅಂತ ಹೇಳಿದ್ರೆ ತಲಪಾಡಿಯಲ್ಲಿ ಯಾವ ತೀರ್ಮಾನ ಬಂತು ಅದೇ ತೀರ್ಮಾನ ಮಾಡಿ ಅಂತ ಹೇಳಿ ಕೂಡ ತೀರ್ಮಾನ ಮಾಡೋದು ಆದೇಶ ಇವತ್ತಾಗಿದೆ. ಆದ್ರೆ ಎಲ್ಲಿ ನಮ್ಮ ಕೆಲಸ ಆಗ್ಬೇಕಾಗಿದೆ ಅಲ್ಲೆಲ್ಲ ನಾವು ನೋಡಿಸಿಕೊಂಡು ಬರುವಂತ ವಿಚಾರ ಇವತ್ತಾಗಿದೆ. ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಿಮ್ಮೆಲ್ಲ ಕಾರ್ಯಕರ್ತರನ್ನು ಹೇಳಿದಿಷ್ಟೇ, ಪ್ರತಿಯೊಂದು ಚುನಾವಣೆಯನ್ನು ಕೂಡ ಬಹಳ ಗಂಭೀರವಾಗಿ ತಗೊಳ್ಳುವಂತ ಚುನಾವಣೆ ತಾವು ಇವತ್ತು ಮಾಡಬೇಕು. ಚುನಾವಣೆಗೆ ನಾನು ನಿಂತದಲ್ಲ, ಚುನಾವಣೆಗೆ ನೀವೇ ನಿಂತ ರೀತಿಯಲ್ಲಿ ನಿಮ್ಮ ಕೆಲಸ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಕೂಡ ಅದೇ ರೀತಿ ಮಾಡೋದು ಅವಕಾಶ ಮಾಡಬೇಕಾಗ್ತದೆ. ಬಹಳಷ್ಟು ಜಾಗ್ರತೆಯಿಂದ ಇದೆ, ಬಹಳಷ್ಟು ಎಚ್ಚರಿಕೆಯಿಂದ ಇದೆ. ಬಹುಶಃ ಇನ್ನು ಮುಂದೆ ನಾಲ್ಕೊಂದು 8 ದಿವಸ ಇದೆ. 8 ದಿವಸ ನೀವು ಹಗಲು ದುಡಿಯುವಂತ ಕೆಲಸ ತಾವು ಇವತ್ತು ಮಾಡಿ, ಮುಂದಿನ 5 ವರ್ಷ ನಾನು ಕೂಡ ಹಗಲು ದುಡಿಯುವಂತ ಕೆಲಸ ನಿಮ್ಗೆ ಖಂಡಿತವಾಗಿ ಮಾಡ್ತೀನಿ. ನಾನು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇವತ್ತು ಕೆಸಿ ರೋಡ್, ಕೆಸಿ ನಗರ ಮತ್ತು ಪಂಜಲ, ಪಿಲಿಕೂರು, ನಮ್ಮ ಮೇಲ್ತಲಪಾಡಿ, ತಚ್ಚನಿ ಮತ್ತು ದೇವಿನಗರದ ಮಾಧವಪುರ ಈ ಪ್ರದೇಶ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ಅತ್ಯಧಿಕವಾಗಿ ಏನಾದ್ರು ಇವತ್ತು ಅತ್ಯಧಿಕ ಲೀಡ್ ಏನಾದ್ರು ಬಂದಿದ್ರೆ ಅದು ತಲಪಾಡಿ ಗ್ರಾಮದ ಮುಖಾಂತರ ಬಂದಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಅವಕಾಶ ಇವತ್ತು ಆಗ್ಬೇಕು ನಾನು ಇವತ್ತು ಹೇಳಿಕ್ಕೆ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಇಷ್ಟು ವರ್ಷ ಹಗಲು ದುಡಿದುಕೊಂಡು ಎಲ್ಲ ಕೆಲಸ ಮಾಡಿದಾಗ ಬಹಳಷ್ಟು ಜನ ಹೇಳಿದ್ರು ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ, ಚುನಾವಣೆ ಹೇಳಿಕೆ ನೆನಪು ಮಾಡಿದ್ರು ಕಡಿಮೆ ಅಂತ. ಅದು ನಾನು ಗ್ರಾಮಕ್ಕೆ ಹೋದಾಗ ನಾನು ನಿನ್ನೆ ತಲಪಾಡಿ ತಚ್ಚನ ಈ ಪ್ರದೇಶ ಎಲ್ಲ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನು ವಿಚಾರ ಇತ್ತಂತ ಹೇಳಿದ್ರೆ ಅವ್ರು ಹೇಳಿದ್ರು, ನೀವು ನಮ್ಗೆ ಈ ರೆಂಗ್ಲೆ ಮೂಲ ಕೆಲಸ ಮಲ್ದಾರೆ ಎಂಕ್ಲು ಮೀನ್ ದಿಗ್ರೆ ಓಟು ಬಾಳ ಜನ ದೇವರ ಎಂಗ್ಲು ಮುನಿವರ ಆರೆ ಕೋಪ ಖಂಡಿತವಾದ ಎಂಗ್ಲಿ ಒಂದು ಓಟು ಕೊಡ್ಬ ಅಂತ ಹೇಳಿದ್ರು. ನಮ್ಮವರು ಬಂದು ಹೇಳಿದ್ರು, ನಿಂಗೆ ಕೂಡ ಪನಿ ಇರ್ತಾರೆ, ನಿಂಗೆ ಎಂತ ಬೇಡಿಕೆ ನಿಂಗೆ போயிட்டு வரங்கோರು ಜಾಸ್ತಿ ಕಷ್ಟ ಬಂದು ಇವರು ಹೇಳ್ತಿದ್ದಾರೆ. ಜಾಸ್ತಿ ಕಷ್ಟ ಬೇಗ ಎತ್ತ ಅಪ್ಪவும் ಪನಿ எடுக்கிறೋ ಇಪ್ಪவும் ಪನಿ எடுக்கிற ಎಂದಿಗೆ 1 ಗಂಟೆ 2 ಗಂಟೆ ಆಗೋ ನಿಂಗೆ போயிட்டு ಈ ರೀತಿಯ ಪ್ರೋತ್ಸಾಹದ ಮಾತು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾತ್ರಿ ಆಗಲು ನಿಮಗೆ ಕೆಲಸ ಮಾಡಲಿಕ್ಕೆ ನಮ್ಗೆ ನಿಮ್ಗೆ ದೊಡ್ಡ ಒಂದು ಪ್ರೇರಣಾ ಶಕ್ತಿಯಾಗಿ ಇವತ್ತು ಬಂದು ನಿಂತಿದೆ ಅಂತ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸುವ ಕೆಲಸ ಮಾಡ್ತೇನೆ. ನಮ್ಮ ಕೆಲಸ ಸಂದರ್ಭದಲ್ಲಿ ನಮ್ಮ ಹೆಂಡತಿ ಮಕ್ಕಳು ನೋಡಿದಂತ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮನ್ನು ಇನ್ನಷ್ಟು ಜಾಸ್ತಿ ಕೆಲಸ ಮಾಡಲಿಕ್ಕೆ ನಮ್ಗೆ ಇವತ್ತು ಸಹಕಾರ ಕೊಟ್ಟಿದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಬೇಡಿಕೊಂಡು ಒಗ್ಗಟ್ಟಿನ ಪ್ರದರ್ಶನ ನಿಮ್ಮ ಮುಖಾಂತರ ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನನ್ನ ಮಾತು ಮುಗಿಸಿ ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷ ಮಾತಾಡ